ಕೇಳ್ಕೊತಾರೆ. ಒಂದು ಜೋರಾದ ಚಪ್ಪಾಳೆ ಮೂಲಕ ಇದೊಂದು 10 days ಕ್ಯಾಂಪೇನ್ ಅಂತ ಹೇಳ್ಬೋದು. ಅಂದರೆ 10 days ಮಾತ್ರ ಬೇರೆ ಬಿಸ್ನೆಸ್ ಇರ್ತದೆ. ಈ ಟೈಮಲ್ಲಿ ಸ್ವಲ್ಪ ನಿಮಗೆ ಕಲೆಕ್ಷನ್ಸ್ ಸ್ವಲ್ಪ ಜಾಸ್ತಿ. ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತೀನಿ. ವೀನಸ್ ಅಸೋಸಿಯೇಷನ್ ಬರ್ಬರ್ ಅಂತ ಹೇಳಿದ್ರೆ ತುಂಬ ಖುಷಿ ಆಗ್ತದೆ. ಏನದು ಡಿಸೈನ್ ನೋಡುವಾಗ ಡೈಮಂಡ್ ಆಗಿ ಗೋಲ್ಡ್ ಆಗಿ ಖುಷಿ ಆಗ್ತದೆ. ಸರ್ವಿಸ್ ವರಲಕ್ಷ್ಮಿ ಗುಲಾಬ್ yes I have construction and Gulab Malabar Gold. They are very friendly staffs and they attract the customers with their attractive jewelries and reasonable price. ನಾನು ಶಾಲಿನಿ ಸುರೇಶ್ ಆರ್ಕಿಟೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮದು SOS ಕ್ರಿಯೇಟರ್ಸ್ ಅಂತ ಕನ್ಸಲ್ಟಿಂಗ್ ಸರ್ವಿಸ್ ಇದು ಆಫೀಸ್ ಇದೆ. ಮಲಬಾರ್ ಗೋಲ್ಡಲ್ಲಿ ನಾನು ಆಲ್ಮೋಸ್ಟ್ 3 yearsಯಿಂದ ಪರ್ಚೇಸ್ ಮಾಡಿದ್ದೇನೆ. ಗೋಲ್ಡ್ ಎಲ್ಲ ಡಿಸೈನ್ ತುಂಬ ಇಷ್ಟ ಆಗ್ತದೆ ಮತ್ತು ಅವರ ಸರ್ವಿಸ್ ತುಂಬ ಇಷ್ಟ ಆಗ್ತದೆ. ಮತ್ತು ಏನಾದರೂ ಆಫರ್ ಇರುವಾಗ ಕಾಲ್ ಮಾಡ್ತಾರೆ, ಅದೆಲ್ಲ ಖುಷಿ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಒಂದು ಅಭಿಮಾನಿ ಇದು ನಮ್ಮ ಮನೆಯಲ್ಲಿ ಯಾವಾಗಲೂ ನಮಗಾಗಿ ಕಾಯ್ತಾ ಇರುತ್ತೆ. ಎಲ್ಲ ಧರ್ಮದಲ್ಲಾಗಿತ್ತು. ಈಗ ಸನಾತನ ಧರ್ಮದಲ್ಲಿ ಹೇಳುತ್ತೆ ಮಾತೃದೇವೋಭವ ಅಂತೇಳಿ. ನಾನು ಅನುಸರಿಸಿರುವ ಧರ್ಮ ಹೇಳ್ತಾರೆ ನಿನ್ನ ತಾಯಿಯ ಪಾದದ ಅಡಿಯಲ್ಲಿ ಇದು ಸ್ವರ್ಗ ಅಂತೇಳಿ. ಅಂದರೆ ಆ ಪಾದದ ಧೂಳಡಿಯು ಅದರಲ್ಲಿರುವಂಥದ್ದು ಸ್ವರ್ಗ ಅಂತೇಳಿ. ಅದಕ್ಕೆ ಸಮಾನ ನಾವು. ಅಮ್ಮನ ಸ್ಥಾನ ಅಲ್ಲಿದೆ. ಪ್ರತಿಯೊಬ್ಬರು ಒಂದು ಅಮ್ಮನಿಗೆ ಒಂದು ಒಳ್ಳೆಯ ಸ್ಥಾನ ಕೊಡಿ. ಅದರ ವ್ಯಾಲ್ಯೂ ಗೊತ್ತಾಗೋದಿಲ್ಲ, ನನಗೆ ಈಗ ಗೊತ್ತಾಗೋದಿಲ್ಲ. ಒಂದು ವಸ್ತುವಿನ ಬೆಲೆ ಕಣ್ಣು ಹೋದಾಗಲೇ ಕಣ್ಣಿನ ಬೆಲೆ ಗೊತ್ತಾಗೋದು ಅಂತ ಹೇಳಿದ್ರು. ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ಪುಣ್ಯ ಮಾಡ್ಕೊಂಡಿದ್ದಾರೆ ನಾವು ಎಲ್ಲ ತಾಯಿನ ದಿವಸ ಶುಭಾಶಯಗಳು. ಯಾಕಂತ ಹೇಳಿದ್ರೆ ನನಗೆ ಜಸ್ಟ್ ನಾನು ಮನೆಯಿಂದ ಬಂದಿದೆ ಅಷ್ಟೇ. ಅದು ತಾಯಿ ಅಷ್ಟು ಒಳ್ಳೆಯವರು ಯಾರು ಸಿಗ್ಲಿಕ್ಕಿಲ್ಲ. ಯಾಕಂದ್ರೆ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಅಲ್ಲಿಗೆ ಬರುತ್ತೆ. ಯಾಕಂತ ಹೇಳಿ ನಾವು ಫೀಲಿಂಗ್ ಯಾಕಂತ ಹೇಳಿದರೆ ಜಸ್ಟ್ ನಾನು ಇವತ್ತು ಬಂದಿದ್ದೀನಿ. ಈಗ ಬರುವಾಗ ನನ್ನ ಒಳ್ಳೆ ಹೆಂಡತಿ ಸಿಕ್ಕಿದ್ದಾರೆ ನನ್ನ ಜೀವನದಲ್ಲಿ. ನಾನು ಏನು ಹೇಳ್ತೀನಿ ಅದು ಎಷ್ಟು ಮಾಡೋದು ಹೆಂಡತಿ ಸಿಕ್ಕಿದ್ದಾರೆ. ಆದರೂ ನಾನು ಇವತ್ತು ಬೆಳಿಗ್ಗೆ 5 ಗಂಟೆ ಎದ್ದು ಫಸ್ಟ್ ಬಗ್ಗೆ ಬಂದ ತಾಯಿ ನಾನು ಹೋಗ್ತಿದ್ಯಾ ಅಂತ ಹೇಳಿದ್ರು. ಹೌದಂತ ಹೇಳಿ ಮತ್ತೆ ಬಂದ ಕೂಡಲೇ ಜಸ್ಟ್ ಫೋನ್ ನನಗೆ ಹುಟ್ಟಿದ್ಯಾ ಅಂತ. ಯಾಕಂದರೆ ಬೈಕಲ್ಲಿ ಹೋಗುವಾಗ ನಮ್ಮಲ್ಲಿ ಕೂಡ ಹಾಗೆ 916 ಹಾಲ್ಮಾರ್ಕ್ ಗೋಲ್ಡ್ಗಳಿದೆ. ಡೈಮಂಡ್ಸ್ 18 ಕ್ಯಾರೆಟಲ್ಲಿ ವಿತ್ ಸರ್ಟಿಫೈಡ್ ಡೈಮಂಡ್ಸನ್ನು ಕೊಡ್ತೇವೆ. ವಿತ್ ಬೈಬ್ಯಾಕ್ ಇರುತ್ತೆ.